ಕೆಥೋಲಿಕ್ ಕ್ರೈಸ್ತ ಸಮುದಾಯದ ಪರಮಪೂಜ್ಯ ಜಗದ್ಗುರು ಪೋಪ್ ಫ್ರಾನ್ಸಿಸ್ ರವರಿಗೆ ಭಾವಪೂರ್ಣ ಬಾಷ್ಪಾಂಜಲಿ ಸಮಾರಂಭದಲ್ಲಿ ನಾವಿದ್ದೇವೆ. ಇವತ್ತು ಜಗದ್ಗುರು ಎಂಬ ಪದವನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಜಗದ್ಗುರು ಎಂಬ ಪದ ಬಹಳ ಅರ್ಥಪೂರ್ಣವಾದದ್ದು. ಇದು ನಮ್ಮ ವಿಶ್ವದಲ್ಲಿರುವಂಥ 238 ಕೋಟಿ ಕ್ರೈಸ್ತರ ಅಥವಾ ವಿಶ್ವದಾದ್ಯಂತ ಇರುವ ಕೆಥೋಲಿಕ್ಗೆ ಸಂಬಂಧಪಟ್ಟ ರೋಮನ್ ಕೆಥೋಲಿಕ್ಗೆ ಸಂಬಂಧಪಟ್ಟ 144 ಕೋಟಿ ಕೆಥೋಲಿಕ್ ಕ್ರಿಶ್ಚಿಯನ್ರ ಧರ್ಮಗುರುಗಳು ಪೋಪ್ ಫ್ರಾನ್ಸಿಸರು ಅಲ್ಲ. ಇವತ್ತು ಅವರಿಗೆ ಜಗದ್ಗುರು ಅಂತ ನಾವು ಹೇಳಿದ್ದು ಯಾಕೆ ಕೇಳಿದರೆ, ಯಾರಿಗೆ ಒಂದು ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ತ್ಯಾಗ, ಶಾಂತಿಯನ್ನು ಬಗ್ಗೆ ವಿಶೇಷವಾದಂಥ ಒಂದು ಗೌರವ ಇದೆ, ಯಾರು ತನ್ನ ಬಾಳ್ವೆಯಲ್ಲಿ ಅದನ್ನು ಅನುಸರಿಸಿಕೊಂಡು ಹೋಗ್ತಾರೆ, ಅವರಿಗೆಲ್ಲ ಸಂಬಂಧಪಟ್ಟ ಜಗದ್ಗುರು ಅವರು. ಅಂಥ ಜಗದ್ಗುರು ಅವರ ಇವತ್ತು ನಾವು ಒಂದು ಬಾಷ್ಪಾಂಜಲಿ ಸಭೆಯಲ್ಲಿ ನಾವು ಇದ್ದೇವೆ. ಇವತ್ತು ಇಡೀ ತನ್ನ ಬದುಕಿನಲ್ಲಿ 266ನೇ ಪೋಪರಾಗಿ ಇವತ್ತು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಇವತ್ತು 12 ವರ್ಷದಲ್ಲಿ, ಅದರಲ್ಲೂ ಧರ್ಮಗುರುಗಳಾಗಿ 51 ವರ್ಷ ಬೇರೆ ಬೇರೆ ಚರ್ಚ್ಗಳಲ್ಲಿ ಅವರು ವಿವಿಧ ಹುದ್ದೆಗಳನ್ನು ಮಾಡಿ ಆಮೇಲೆ ಪೋಪ್ ಆಗಿ 12 ವರ್ಷದಲ್ಲಿ ಮಾಡಿದಂಥ ಅವರ ಎಲ್ಲ ಬದುಕನ್ನು ನಾವು ಅವಲೋಕನ ಮಾಡಿದ್ದೇವೆ. ಇವತ್ತು ಎಲ್ಲರೂ ಪ್ರಾರಂಭದಿಂದ ಇನ್ನು ಕೊನೆಯವರೆಗೆ ಅವರ ಇಡೀ ಸಂದೇಶಗಳನ್ನು ಬೇರೆ ಬೇರೆ ವ್ಯಾಖ್ಯಾನ ಮುಖಾಂತರ ನಾವು ಮಾಡುವಾಗ ಎಷ್ಟೋ ವಾಕ್ಯಗಳು ಅದು ಪುನರಾವರ್ತನೆ ಆಗ್ತದೆ ಎಂಬುದು ನನಗೆ ಗೊತ್ತು. ಆದರೆ ನಮ್ಮೆಲ್ಲರ ಬಾಯಲ್ಲಿ ಎಷ್ಟು ಪುನರಾವರ್ತನೆ ಆದರೂ ಕೂಡ ಈ ಮಾತುಗಳು ಕೇವಲ ವೇದಿಕೆಗೆ ಅಥವಾ ಮಾತಿಗಾಗಿ ಅಥವಾ ಓದಿಗಾಗಿ ಮಾತ್ರ ಸೀಮಿತವಾಗದೆ ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡು ನಾವು ಹೋದರೆ ಮಾತ್ರ ಇದು ನಿಜವಾದ ಬಾಷ್ಪಾಂಜಲಿ ಆಗ್ತದೆ, ಇದು ನಿಜವಾಗಿ ಅರ್ಥಪೂರ್ಣವಾಗ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಇವತ್ತು ಪೋಪ್ರವರು ಕರುಣೆ ಮತ್ತು ವಿನಮ್ರತೆಗೆ ಒಂದು ಸಂಕೇತವಾಗಿ ಬದುಕಿದವರು. ಸಮಾನತೆಗೆ ಸಮಸಿದ್ಧ ಪ್ರಗತಿಪರ ಧರ್ಮಗುರು, ಹಳೆಯ ಕಟ್ಟುಪಾಡಿಗೆ ಜೋತು ಬೀಳದೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಸಮಾಜದ ಸುಧಾರಣೆಗೆ ಸಹಕರಿಸಿದವರು. ಮಕ್ಕಳ ಮೇಲೆ ದೌರ್ಜನ್ಯ ತಡೆ, ಸಲಿಂಗಿಗಳು, ಲಿಂಗತ್ವ, ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಇತ್ಯಾದಿ ವಿಷಯಗಳ ಬಗ್ಗೆ ಹೋರಾಟ ನಡೆಸಿದವರು. ಪರಿಸರ ಕಾಳಜಿ ಇದ್ದರೂ ಮಾನವ ಕಳ್ಳಸಾಗಾಣಿಕೆಯ ವಿರುದ್ಧದ ಪ್ರಯತ್ನಗಳು ಗಮನಾರ್ಹವಾಗಿ ಅದರಲ್ಲಿ ಹೋರಾಟ ಮಾಡಿದರು. ಪರಿಸರ ಪ್ರೀತಿಯನ್ನು ಬಹಳ ಜೀವನ ಉದ್ದಕ್ಕೂ ತೋರಿಸಿಕೊಟ್ಟವರು. ಸಹಬಾಳ್ವೆಯ ಪಾಠ ಹೇಳಿದ ಮಾನವತಾವಾದಿ ಇವರು ಸುಧಾರಣಾವಾದಿ ಧರ್ಮಗುರುವಾಗಿ ಇತಿಹಾಸದ ಪುಟದಲ್ಲಿ ಖಂಡಿತ ಉಳಿಯುವವರು. ಆಳವಾದ ಧೈರ್ಯ ಭಕ್ತಿಯನ್ನು ಹೊಂದಿದ್ದರೂ ಅವರು ಸಂಪ್ರದಾಯವಾದಿಗಳಾಗದೆ ವಿಭಿನ್ನ ನಿಲುವನ್ನು ಹೊಂದಿದವರು. ಸುಧಾರಣೆಗೆ ಒತ್ತು ನೀಡುವ ಜೊತೆ ಅಂತರ್ಧರ್ಮೀಯ ಸೌಹಾರ್ದ ಸಂವಾದಗಳಲ್ಲಿ ಆಸಕ್ತಿ ಹೊಂದಿದವರು. ಸಂಪ್ರದಾಯ ಮುರಿದ ಸುಧಾರಣಾವಾದಿಗಳಾಗಿದ್ದಾರೆ. ಜನರ ಪೋಪ್ ಎಂದು ಕರೆಯಲ್ಪಡುವ ಮತ್ತು ಅವರ ಕೆಲಸ ಸಹಾನುಭೂತಿ ಪರವಾಗಿತ್ತು. ಚರ್ಚ್ಗಳು ಬಡವರ ಪರವಾಗಿ ಇರಬೇಕೆಂದು ಬಯಸ್ತೇವೆ ಎಂದು 260ನೇ ಪೋಪ್ ಸ್ಥಾನ ಸಿಕ್ಕಿದ ಕೂಡಲೇ ಹೇಳಿದಂಥ ಮಾತನ್ನು ನಾವು ಕೇಳಿದ್ದೇವೆ. ಪೋಪ್ ಆಗಿ ಆಯ್ಕೆಯಾಗಿ ವ್ಯಾಟಿಕನ್ನಲ್ಲಿ ತನ್ನ ಮೊದಲ ಈಸ್ಟರ್ ಆಚರಿಸುವ ಮುನ್ನ ಅವರು ರೋಮನ ಜೈಲಿನಲ್ಲಿ ಕೈದಿಗಳ ಪಾದವನ್ನು ತೊಳೆದು ಚುಂಬಿಸಿದವರು. ಇದಕ್ಕೆ ಜಾಗತಿಕ ಮೆಚ್ಚುಗೆ ವ್ಯಕ್ತವಾಗಿತ್ತು. ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ತ್ಯಾಗ, ಶಾಂತಿಯನ್ನು ಜಗತ್ತಿಗೆ ಬೋಧಿಸಿದ ಧರ್ಮ ಕ್ರೈಸ್ತ ಧರ್ಮ ಎಂಬುದು ನಮಗೆ ಗೊತ್ತು. ಆ ಎಲ್ಲ ತತ್ವಗಳು ಬದುಕಿನಲ್ಲಿ ಅಳವಡಿಸಬೇಕೆಂದು ಅತ್ಯಂತ ಸರಳ ತ್ಯಾಗಮಯಿಯಾಗಿ ಬದುಕಿದಂಥ ಒಬ್ಬ ದಾರ್ಶನಿಕ. ಬದಲಾಗುತ್ತಿರುವಂಥ ಕಾಲದಲ್ಲಿ ಧರ್ಮದ ಕೆಲವು ನಂಬಿಕೆ, ಆಚರಣೆಗಳು ಪಾಲಿಸಲು ಕಷ್ಟವಾಗುವಂಥ ಸಂದರ್ಭದಲ್ಲಿ, ಜಟಿಲವಾಗುವ ಸಂದರ್ಭದಲ್ಲಿ ಅದನ್ನು ಸರಳೀಕರಣಗೊಳಿಸಿ ಎಲ್ಲರದನ್ನು ಅನುಸರಿಸುವಂತೆ ಸ್ನೇಹಮಯಿಯಾಗಿ ಪರಿವರ್ತನೆ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಬಹಳ ಮುಖ್ಯವಾಗಿ ನಮ್ಮಲ್ಲಿರುವುದು ಯುವಶಕ್ತಿ. ಇವರು ಧಾರ್ಮಿಕ ನಂಬಿಕೆ ಮತ್ತು ಅಡಚಣೆಗಳಿಂದ ವಿಮುಕ್ತರಾಗುವ ಸಂದರ್ಭದಲ್ಲಿ ಇವರು ಧರ್ಮವನ್ನು ಅತ್ಯಂತ ಸರಳೀಕರಣಗೊಳಿಸಿ ಜನಸಾಮಾನ್ಯರು ಕೂಡ ಅದನ್ನು ಪ್ರೀತಿಸುವಂತೆ ಮಾಡಿದ ಖ್ಯಾತಿಯನ್ನು ಪಡೆದವರು.
ಇವರು ಅತ್ಯಂತ ಸರಳ ಜೀವನದಲ್ಲಿ ನಡೆಸಿದ ಪೋಪರು ಕಂಡಾಗ ನನಗೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ನಮ್ಮ ದೇಶದ ಗಾಂಧೀಜಿ ಇರ್ಬೋದು, ಬುದ್ಧ ಇರ್ಬೋದು, ವಿವೇಕಾನಂದರು ಇರ್ಬೋದು, ನಾರಾಯಣ್ ಗುರುಗಳು ಇರ್ಬೋದು, ರಾಮಕೃಷ್ಣ ಪರಮಹಂಸರ ಜೀವನ ನಮ್ಮ ಕಣ್ಣೆದುರಿನಲ್ಲಿ ಇವತ್ತು ನಮಗೆ ಬರ್ತಾ ಇದೆ. ಇವತ್ತು ಉದಾರವಾದಿ ಮತ್ತು ಸುಧಾರಣಾವಾದಿ ಪೋಪ್ ಎಂದು ಕರೆಯಲ್ಪಡುವ ಅವರು ಪರಿಸರ ಅಸಮತೋಲನವನ್ನು ಸುಸ್ಥಿಗೆ ತರುವುದು ಆಧ್ಯಾತ್ಮಿಕತೆಯ ಅಗತ್ಯ ಎಂದು ಸಾರಿದರು. ಸಮುದಾಯದಲ್ಲಿ ಹಿಂದುಳಿದವರು ಮತ್ತು ತುಳಿತಕ್ಕೂ ಒಳಗಾದವರ ಕುರಿತಾದ ಆಧ್ಯಾತ್ಮಿಕ ರಾಜಕೀಯ ನಿಲುವುಗಳಿಗೆ ಅವರು ಚಿರಸ್ಮರಣೀಯರು. ಜಗತ್ತಿನಾದ್ಯಂತ ಸಾಮಾಜಿಕ ನ್ಯಾಯ ಸ್ಥಾಪಿತವಾಗಲು ಅವರ ಯೋಚನೆ ಮತ್ತು ಕಾರ್ಯಗಳು ಹೊಸ ಮನ್ವಂತರಗಳನ್ನು ಸೃಷ್ಟಿಸಿದೆ. ಇವತ್ತು ವ್ಯಾಟಿ ತನ್ನ ಮನೆಯನ್ನು ಅವರು ನಿರಾಶ್ರಿತರ ಶಿಬಿರವನ್ನಾಗಿ ಪರಿವರ್ತಿಸಿದವರು. ಕೈದಿಗಳ ಮತ್ತು ನಿರಾಶ್ರಿತರ ಪಾದಗಳನ್ನು ಪವಿತ್ರ ಗುರುವಾರದಂದು ತೊಳೆಯುವ ಮೂಲಕ ಹೊಸ ಒಂದು ಮಾದರಿಯನ್ನು ಸ್ಥಾಪಿಸಿದವರು. 12 ವರ್ಷದ ಕಾಲ ತನ್ನ ಅಧಿಕಾರಾವಧಿಯಲ್ಲಿ ಜಾಗತಿಕ ಶಾಂತಿಗಾಗಿ ಚರ್ಚನ್ನು ಕೆಲಸ ಮಾಡುವರೇ ಅಣಿಗೊಳಿಸಿದವರು. ಪರಸ್ಪರ ಕ್ಷಮೆ ಮತ್ತು ಮಾತುಕತೆಗಳ ಮೂಲಕ ಹಿಂಸೆಯನ್ನು ಜಗತ್ತಿನಿಂದ ಕೊನೆಗಾಣಿಸಬೇಕೆಂದು ಪ್ರತಿಪಾದಿಸಿದವರು. ಚರ್ಚಿನ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಪೋಪ್ ಆಗಿ ಜಗತ್ತನ್ನು ಮುನ್ನಡೆಸಿದ ಕೀರ್ತಿಗೆ ವಂದನೀಯ ಫ್ರಾನ್ಸಿಸ್ ಅವರಿಗೆ ಸಲ್ಲುತ್ತದೆ. ಪೋಪ್ ಫ್ರಾನ್ಸಿಸ್ ಅವರ ಸರಳತೆ ಮತ್ತು ಅನುಕಂಪ ಪೂರ್ಣ ವ್ಯವಹಾರ ಇಡೀ ಜಗತ್ತಿಗೆ ಮಾದರಿಯಾಗಿದೆ. 2021ರಲ್ಲಿ ಅವರು ಇರಾಕಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪೋಪ್ ಅವರು ನೀಡಿದ ಸಂದೇಶ ಬಹಳ ಮಹತ್ವದಾಗಿದೆ. ದ್ವೇಷ, ಹಿಂಸೆ ಮತ್ತು ಭಯೋತ್ಪಾದನೆ ಧಾರ್ಮಿಕ ಮನಸ್ಸುಗಳಿಂದ ಹುಟ್ಟಲು ಸಾಧ್ಯ ಇಲ್ಲ, ಬದಲಿಗೆ ಇವುಗಳ ಧರ್ಮಕ್ಕೆ ಬಗೆಯುವ ದ್ರೋಹ ಎಂದು ಅವರು ಹೇಳಿದ್ದಾರೆ. ಪ್ರಥಮ ಬಾರಿಗೆ ಪೋಪುಗಳ ಪೈಕಿ ನನ್ನೆಲ್ಲೂ ತಪ್ಪಾಗಿದೆ ಎಂದು ತಾನು ಸಮಸ್ಯೆಯ ಭಾಗ ಆಗಿದ್ದೇನೆ ಎನ್ನುವುದನ್ನು ಒಪ್ಪಿಕೊಂಡು ಚರ್ಚಿನಲ್ಲಿ ಸುಧಾರಣೆಗಳನ್ನು ತರುವುದಕ್ಕೆ ಆರಂಭಿಸಿದ ಮಹಾನ್ ಚೇತನ ಅತಿವಂದನೀಯ ಪೋಪ್ ಅವರು. ಅಸ್ಥಿರತೆ, ಭಯೋತ್ಪಾದನೆ, ಹಿಂಸೆ, ಪರಿಸರ ಅಸಮತೋಲನ, ಅನ್ಯಾಯ, ಸಾಮಾಜಿಕ ಸಮಸ್ಯೆಗಳು ಜಗತ್ತನ್ನು ಕಾಡುತ್ತಿರುವ ಈ ಸಂದರ್ಭದಲ್ಲಿ ಪೋಪ್ ಫ್ರಾನ್ಸಿಸ್ ಅವರ ಅಗಲುವಿಕೆ ಜಗತ್ತಿಗೆ ಮತ್ತು ಮಾನವ ರಾಶಿಗೆ ಅತಿ ದೊಡ್ಡ ನಷ್ಟ. ಇದನ್ನೆಲ್ಲ ಮನಗಂಡುಕೊಂಡು ನಾವು ಇವತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಲ್ಲಿ ಇರಬೇಕಾದ್ದು ನಮ್ಮ ಕರ್ತವ್ಯ. ನಾನು ಇವತ್ತು ಈ ಕಾಲಘಟ್ಟದಲ್ಲಿ ಅತ್ಯಂತ ಒತ್ತಡದಲ್ಲಿ, ಕಷ್ಟದ ಕಾರ್ಯದಲ್ಲಿ, ಶ್ರಮಜೀವನದಲ್ಲಿ ಬದುಕುವ ಸಂದರ್ಭದಲ್ಲಿ ನನ್ನಲ್ಲಿ ಪ್ರೀತಿಸುವ, ಎಲ್ಲರಲ್ಲೂ ಬೆರೆಯುವ, ಇನ್ನೊಬ್ಬರ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವ ನನ್ನ ಬಹಳಷ್ಟು ಮನಸ್ಸು ಇದ್ದರೆ ಇವರ ಬದುಕಿನ ಮತ್ತು ಕ್ರೈಸ್ತ ಸಂದೇಶವನ್ನು ಅರಿತುಕೊಂಡದ್ದರಿಂದ ನಾನು ಇದರಿಂದ ಪ್ರಭಾವಿತನಾಗಿ ನನ್ನ ಬದುಕಿನಲ್ಲಿ ಹೀಗಿದ್ದೇನೆ ಅಂತ ತಿಳ್ಕೊಂಡವ. ಖಂಡಿತ ಧರ್ಮಾಧ್ಯಕ್ಷರು ಒಪ್ಪಿಕೊಂಡರೆ ಬರುವ ವಾರದಲ್ಲಿ ಮೂಡುಬಿದಿರೆಯ ಪರಿಸರದಲ್ಲೂ ನಾವು ಇಂಥ ಒಂದು ಬಾಷ್ಪಾಂಜಲಿ ಕಾರ್ಯಕ್ರಮವನ್ನು ಸರ್ವರ ನೆರವಿನೊಂದಿಗೆ ಮಾಡಬೇಕೆಂಬ ಉದ್ದೇಶ ನಮ್ಮ ಪಾಲಿಗೂ ಇದೆ ಎಂಬುದನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.